ದೈವ ದೇವರನ್ನು ಗುರು ಹಿರಿಯರನ್ನು ಪೂರ ದುಂಬುದಿದ್ದು ಇನ್ನಿತ್ತ ಈ ರಾಮ ಭಜನಾ ಮಂದಿರ ಕೋಪಿಂಜಿನ ರೋಡನ್ನು ಉದ್ಘಾಟನೆ ಮಲ್ಪರೆ ಬೇರೆ ನಮ್ಮ ವಿಧಾನಸಭಾ ಅಧ್ಯಕ್ಷರಿಗೆ ಅವಕಾಶ ಕೊಡ್ತೇವೆ. ಅರೆಗೆ ಪ್ರಥಮವಾಗಿ ಕೃತಜ್ಞತೆ ಸಲ್ಲಿಸುವಂತಿಲ್ಲ ಅಂಚೆನೆ ಈ ಕೆಲಸ ಮಲ್ಪನ ಅರೆಗಿಲ್ಲ ನನಾತ್ಮಿಕ ಕೆಲಸ ಮಲ್ಪನ ದೇವರು ಪೂರಾಡು ಅದು ಹೆಚ್ಚಿನ ಅಧಿಕಾರ ಬಂದು ನಾನು ಮಾತಿರ ಖಾದರ್ ಸರ್ ಬೈದರು ಅದಕ್ಕೆ ಪೂರಕ ಸ್ವಾಗತ. ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜಾಯಿನ ಸನ್ಮಾನ್ಯ ಶ್ರೀ ಅಬ್ದುಲ್ ಶಕೂರ್ ಸಾಬ್ರವರು ಅರೆಂಗ್ಲಾರ ಪೂರಕ ಸ್ವಾಗತ. ಅಂಚನೆ ಉಳ್ಳಾಲ ಬ್ಲಾಕದ ಅಧ್ಯಕ್ಷರಾಯನ ಸನ್ಮಾನ್ಯ ರಮೇಶ್ ಶೆಟ್ಟರುಳ್ಳರು ಅರೆಂಗ್ಲಾರ ಪೂರಕ ಸ್ವಾಗತ. ಅಂಚನೆ ಈ ನಮ್ಮ ತಾಲೂಕು ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾಯನ ಸನ್ಮಾನ್ಯ ಅಬ್ದುಲ್ ಜಬ್ಬಾರ್ ಉಳ್ಳರು ಅರೆಂಗ್ಲಾರ ಪೂರಕ ಸ್ವಾಗತ. ನಿಕಟ ಮಾಜಿ ಅಧ್ಯಕ್ಷ ಆಯ್ನ ಶ್ರೀಮತಿ ಜೆಸಿಂತಾ ಡಿಸೋಜರು ಅರೆಂಗ್ಲಾರ ಪೂರಕ ಸ್ವಾಗತ. ಅಂಜನೆ ಮೆಂಬರ್ ಆಯ್ನ ನಮ್ಮ ಶಾರದಾ ಶ್ರೀಮತಿ ಮೈಮೂನ ಶಮೀರ್ ಉಳ್ಳೇರು ಮಾತಿರ್ಲೊಳ್ಳೆ ಹಿರಿಯ ಮಾತಿರ್ಲೊಳ್ಳೆ ಪಂಡಿತಿಂದು ಬೇಜಾರು ಮಾಡ್ಕೊಡ್ತಿ ಈಗ ಮಾತಿರಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ. ರೋಡ್ದ ವಿಷಯ ಬೇರೆ ರಮೇಶ್ ಪೋಯರೆ ಮುಲ್ಪ ಸಾಧಿಚ್ಚಾಂದು ಅವತ್ತದ್ದೇ ಸುಮಾರು 10 ಇಲ್ಲುಂಟು ಮುಲ್ಪ ಪ್ರತಿಯೊಂದು ವಿಷಯಗಳು ಎಂಕಲ್ಲ ದೈವಸ್ಥಾನದ ಕೆಲಸ ಮಾಡ್ಕೊಂಡಾಗಲ್ಲ ಅಂಚೆ ಎಂಕಲು ಕರೆ ತುಂಬೊಂದು ಬರುವಂತೀನಿ ಮುಲ್ತ ಅಡೆ ಮಾಡದಡೆ ಕೊಡಿಮರ ತುಂಬೊಂದು ಹೋಗ್ತೀನಿ ವ್ಯವಸ್ಥೆ ಇತ್ತು ಅಂಚಿನ ಟೈಮು ನಮ್ಮ ಖಾದರ್ ಸಾಹೇಬರು ಇದೇ ಒಂಜಿ ಸುಮಾರು 20 ಲಕ್ಷ ರೂಪಾಯಿಗೆ ಅನುದಾನ ಮಾಡ್ಕೊಂಡು ಈ ರೋಡ್ಲ ಮಾಡ್ತೇವೆ ಅಂಚಿನ ತಡೆಗೋಡೆಲ್ಲ ಮಾಡ್ತೇವೆ. ಆ ರೋಡ್ ಪನ್ನಗ ಮುನ್ಪದ ಇಲ್ಲಿಗೆಲ್ಲ ಉಪಕಾರ ಹಾಕೊಂಡು ಭಜನಾ ಮಂದಿರದಕ್ಕೆಲ್ಲ ಉಪಕಾರ ಮಾತಿರೆಗಳ ಉಪಕಾರ ಹಾಕೊಂಡು ಐಕ್ಯಂಕಲ್ನ ಭಜನಾ ಮಂಡಳಿದ ಪರವಾಗಿ ಅರೆಗೆ ಹೃತ್ಪೂರ್ವಕ ಸ್ವಾಗತ ಕೃತಜ್ಞತೆ ಅಂಜನೆ ಅಂದಕ್ಕೆ ಸಹಕಾರ ಕೊರ್ನ ರಮೇಶ್ ಶೆಟ್ರು ಅಬ್ದುಲ್ ಜಬ್ಬಾರ್ ಅಬ್ದುಲ್ ಶಕೂರ್ ఒక ಮಾತ ಪಂಚಾಯತ್ ಮೆಂಬರ್ ಮಕ್ಕಳು ఒక ಮಾತಿರಕಿಲ್ಲ ಏರು ಪ್ರತ್ಯಕ್ಷ ಪರೋಕ್ಷ ಸಹಕಾರ ಮಾಡ್ತೀವಿ ಅಟ್ಲೇ ಮಾತಿರಕಿಲ್ಲ ಎಂಗಳ ಮಂಡಳಿದ ಪರವಾಗಿ ಪೂರ್ವ ಕೃತಜ್ಞತೆಯನ್ನು ಸಲ್ಲಿಸೋಂಗಿಲ್ಲ. ಈ ಒಂದು ಗೆಡ್ಡೆ ಕೆಲಸ ಮಾಡ್ತೀನಿ ಎಂಕಲು ಖಾದರ್ ಸಾಹೇಬರಿಗೆ ಸನ್ಮಾನ ಮಲ್ಪುನ ಎತ್ತೀಚ ಐನೊಂದು ಗುರುತಿಸೋ ಒಂದು ಕಾರ್ಯಕ್ರಮ ಮಲ್ಕೊಡುವುದಿಲ್ಲ ಅಂಚಾದ ಇನ್ನು ಯಾರು ಎಂಕಲು ಹೆಂಚಿನ ಒಂದು ಗುರುತಿಸೋ ಒಂದು ಕಾರ್ಯಕ್ರಮ ಗೌರವ ಅರ್ಪಲ್ಲ ಐನಾರು ಕೊರ್ಲೂರು ಸ್ವೀಕಾರ ಮಾಡ್ಕೊಳ್ಳೋದು ನಮ್ಮ ಮಾತಿನ ಪರವಾಗಿ ಕೇಳೋದು. ಉಪಾಧ್ಯಕ್ಷರಾಗಿರುವಂಥ ನಿಶ್ಚಿಂತರವರೇ, ಅದೇ ರೀತಿ ಕಾರ್ಯಕ್ರಮವನ್ನು ಪ್ರಸ್ತಾವನೆ ಮಾಡಿ ಗೌರವ ಕೊಟ್ಟಂಥ ಗೋವಿಂದ ಮೋಹನ್ ಗಂಭೀರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಬ್ಲಾಕ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರವರೇ, ಗ್ರಾಮ ಪಂಚಾಯತ್ ಸದಸ್ಯ ಭಾಸ್ಕರ್ ಅವರೇ, ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಂಥ ಜಬ್ಬಾರ್ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶಾರದಕ್ಕನವರೇ, ಯಶೋಧರವರೇ, ಮೈಮುನಾರವರೇ, ಅದೇ ರೀತಿ ಸದಸ್ಯರಾಗಿರುವಂಥ ನಮ್ಮ ಶಮೀರ್ ಅವರೇ,
ಸಿದ್ದೀಕರವರೇ, ಅದೇ ರೀತಿ ನಮ್ಮ ವಲಯ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಅಕ್ಕನವರೇ, ನಮ್ಮ ಹಿರಿಯರಾಗಿರುವಂತಹ ಹಸನಾಳವರೇ, ಅದೇ ರೀತಿ ಎಲ್ಲ ಈ ಒಂದು ಸಂದೀಪ್ರವರೇ, ಈ ನಮ್ಮ ಇಬ್ರಾಕರವರೇ, ಇವ್ರನ್ನ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮಮಿತ್ರರೇ, ಈ ಕಾರ್ಯಕ್ರಮ ಉದ್ಘಾಟಿಸಿ ನಿಮ್ಮ ಜೊತೆ ನಾನು ಇರಲಿಕ್ಕೆ ನಾನು ಬಹುಶಃ ಈ ಒಂದು ಶ್ರೀರಾಮ ಭಜನಾ ಮಂಡಳಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ನಾನು ಅವತ್ತು ಭಾಗವಹಿಸಿದ್ದೆ. ಶೀಟ್ನ ಉದ್ಘಾಟನಾ ಒಂದು ಸಂದರ್ಭದಲ್ಲಿ ಹಾಗೂ ಮಾತನ್ನು ಹೇಳಿದೆ, ಒಂದು ಪ್ರದೇಶದ ಧಾರ್ಮಿಕ ಕೇಂದ್ರ ಅಭಿವೃದ್ಧಿ ಆದರೆ ತನ್ನಿಂತಾನೇ ಆ ಊರ ಮೂಲಭೂತ ಸೌಕರ್ಯ ಕೂಡ ಇವತ್ತು ಆಟೋಮೆಟಿಕ್ ಆಗಿ ಮುಂದಿನ ಅಭಿವೃದ್ಧಿ ಆಗ್ತದೆ. ಅದೇ ರೀತಿಯಲ್ಲಿ ಬಹುಶಃ ಇಲ್ಲಿ ಈ ಒಂದು ಪವಿತ್ರವಾದ ಭಜನಾ ಮಂಡಳಿ ಪ್ರಾರಂಭವಾದ ನಂತರ ಈ ಊರ ಎಲ್ಲ ಒಂದು ದೊಡ್ಡ ಮಟ್ಟದ ಒಂದು ಕಲೆ ಇವತ್ತು ಬದಲಾವಣೆ ಇವತ್ತು ಆಗಿದೆ ಅಂತ ಹೇಳಿ ಅದಕ್ಕಿಂತ ಚೆನ್ನಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ಪ್ರದೇಶಕ್ಕೆ ಸಂಜೀವ್ ಮತ್ತು ಸನ್ಮಿತ್ರವರು ಇವರೆಲ್ಲ ಬಂದು ನಮ್ಮ ಪಂಚಾಯತ್ ಅಧ್ಯಕ್ಷರ, ತಾಲೂಕು ಪಂಚಾಯತ್ ಸದಸ್ಯರ, ನಮ್ಮ ವಲಯ ಅಧ್ಯಕ್ಷರ ಮತ್ತು ಬ್ಲಾಕ್ ಅಧ್ಯಕ್ಷರ ಮುಖಾಂತರದಲ್ಲಿ ಬಂದು ಈ ಒಂದು ಕೆಲಸ ಕಾರ್ಯಗಳು ಆಗಬೇಕಂತೇಳಿ ಇನ್ನು ಭಾಳಷ್ಟು ದಿನದ ಸಮಯದಲ್ಲಿ ಬೇಡಿಕೆಯನ್ನು ಸದಸ್ಯರನ್ನು ಕೂಡ ಇಟ್ಟಿದ್ದು. ಅದಕ್ಕಾಗಿ ನಾನು ಅನುದಾನದನ್ನು ಮುಂಚೆ ಇಟ್ಟಿದ್ದೆ. ಆದ ಕಾರಣ ಇವತ್ತು ಆ ಕೆಲಸ ಮುಗಿದಿದೆ. ನಮ್ಮ ಗುತ್ತಿಗೆದಾರ ಜಲೀಲನ್ನು ಕೂಡ ಅತ್ಯುತ್ತಮವಾದ ಕೆಲಸವನ್ನು ತಾವಿವತ್ತು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕೆಲಸ ನಾವು ಯಾವ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೆ ಒಂದು ಕೆಲಸ ಮಾಡಿದರೆ ಇನ್ನು 20-25 ವರ್ಷ ಆ ಕೆಲಸವನ್ನು ಶಾಶ್ವತವಾಗಿ ನಿಲ್ಲಬೇಕು. ಅದಕ್ಕೆ ಎಲ್ಲ ಕಡೆ ಕಾಂಕ್ರೀಟಿಗೆ ನಾನು ಉತ್ತೇಜನ ಕೊಡಿ, ದುಡ್ಡು ಖರ್ಚಾದ ಚಿಂತೆ ಅಲ್ಲ. ನನಗೆ ದಾಮರ್ ಕೂಡ ಮಾಡ್ಬೋದಿತ್ತು. ದಾಮರ್ ಮಾಡಿದ್ರೆ 5-6 ವರ್ಷದಲ್ಲಿ ಮತ್ತೆ ದಾಮರ್ ಹೋಗ್ತದೆ. ಒಂದು ಪ್ಯಾಚ್ ಬಿದ್ದ ಪ್ಯಾಚ್ ಹಾಕಲಿಕ್ಕೆ ಮತ್ತೆ ಜನ ಇರೋದಿಲ್ಲ. ಇದು ಒಮ್ಮೆ ಆದರೆ 20 ಕರೆಕ್ಟ್ ಉಪಾಯ ಮಾಡಿ 20 ವರ್ಷ ತನಕ ಏನಿದೆ ಕಡಿಮೆ ಇಲ್ಲದೆ ಈ ಒಂದು ರಸ್ತೆ ನಾವು ಅಧಿಕಾರದಲ್ಲಿ ಇರ್ಬೋದು, ಇಲ್ಲದಿರ್ಬೋದು, ಅಲ್ಲಿ ಇಲ್ಲಿಯ ಜನರ ಮೂಲಭೂತ ಸೌಕರ್ಯವನ್ನು ಶಾಶ್ವತವಾಗಿ ಮಾಡಿ ಕೊಡುವುದೇ ನಮ್ಮೆಲ್ಲ ಮುಖ್ಯ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುವಂಥ ವಿಚಾರ ಇವತ್ತಾಗಲಿ. ನಾನೆಲ್ಲ ನಮ್ಮ ಮೋಹನ್ ಗಾಂಭೀರ್ ಇದ್ದಾರೆ, ನಮ್ಮ ಸಂದೀಪ್ ಇದ್ದಾರೆ, ನಮ್ಮ ಯಶೋಧವರು ಇದ್ದಾರೆ, ಊರ ಎಲ್ಲ ಇದ್ದಾರೆ. ನಾವೆಲ್ಲ ಜಾತಿ ಎಲ್ಲ ಮತ್ತು ವರ್ಗದಾಗ ಹೇಳೋದಿಷ್ಟೇ, ಸಮಾಜವನ್ನು ಕಟ್ಟುವಂತಹ ದೊಡ್ಡ ಮಟ್ಟದ ಶಕ್ತಿಯನ್ನು ನಾವು ಇವತ್ತು ಪ್ರಾರಂಭ ಮಾಡಬೇಕಾಗ್ತದೆ. ಸಮಾಜನ ಕಟ್ಟಲಿಕ್ಕೆ ಅದು ಸರ್ಕಾರದಿಂದ, MLA-ಯಿಂದ, ಮಂತ್ರಿಗಳಿಂದ ಅಥವಾ ಇನ್ನೊಬ್ಬರಿಂದ ಪಂಚಾಯತ್ ಸದಸ್ಯ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಸಮಾಜವನ್ನು ಕಟ್ಟಿದಾಗ ಮಾತ್ರ ಆ ಒಂದು ಪ್ರೀತಿ ವಿಶ್ವಾಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಕಟ್ಟಲಿಕ್ಕೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ಒಂದು ಕಡೆಯಿಂದ ಈ ಕಡೆ ಮಾತಾಡಬೇಕಾದ್ರೆ ಎಷ್ಟು ಬೇಕಾದರೆ ಮಾತಾಡ್ಬೋದು, ಅಲ್ಲಿಂದ ಆ ಕಡೆ ಮಾತಾಡಬೇಕಾ ಎಷ್ಟು ಬೇಕಾದರೂ ಮಾತಾಡೋದು ಭಾಳಷ್ಟು ಸುಲಭ, ಅದಕ್ಕೇನು ಕಷ್ಟ ಇಲ್ಲ. ಆದರೆ ನೀವು ಬೇಕು, ನನಗೆ ನೀವು ಬೇಕು, ನಾವೆಲ್ಲರೂ ಜೊತೆಯಲ್ಲಿ ಹೋಗಬೇಕು, ಅದನ್ನು ಬಲಿಷ್ಠದ ಭಾರತ ಕಟ್ಟಬೇಕಂತೇಳಿ ಎಲ್ಲರನ್ನು ಒಟ್ಟು ಸೇರಿಸಿಕೊಳ್ಳುವ ಕೆಲಸ ಭಾಳ ಅತ್ಯಂತ ಕಷ್ಟದ ಕೆಲಸ. ಎಷ್ಟೇ ಕಷ್ಟ ಆದರೂ ಕೂಡ ಅದರ ನೇತೃತ್ವ ವಹಿಸುವವರು ನೀವು ಪ್ರತಿಯೊಬ್ಬರು ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಎಲ್ಲ ಅಭಿವೃದ್ಧಿ ಕೆಲಸ ನಮ್ಮ ಸಮಾಜ ಒಗ್ಗಟ್ಟಿಗೆ ಏಕತೆಗೆ ಪೂರಕವಾಗಿದ್ದುಕೊಂಡು ಒಗ್ಗಟ್ಟಿನ ಬಲ್ಯಾರ ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆ ಆಗಿ ಅತ್ಯಂತ ಅಭಿವೃದ್ಧಿಯ ಗ್ರಾಮ ಪಂಚಾಯತ್ ಆಗಿ ಬಂದು ಈ ಒಂದು ಗ್ರಾಮ ಪಂಚಾಯತ್ನ ಪ್ರತಿಯೊಂದು ಮನೆಯ ಪ್ರತಿಯೊಂದು ವಿದ್ಯಾರ್ಥಿನಿಯೂ ಕೂಡ ಮುಂದಿನ 5-10 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥವ್ರು ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸರ್ ಆಫೀಸರ್ ಆಗಬೇಕು. ನಾನಿಲ್ಲಿ ಬಂದಾಗ ಪ್ರತಿ ಸಲ ಬಂದಾಗ ಭಾಳಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ತಂದೆ ತಾಯಿ ಕಷ್ಟದಲ್ಲಿದ್ದರೂ ಕೂಡ ಮಕ್ಕಳನ್ನು ಕಲಿಸಬೇಕೆಂಬ ದೊಡ್ಡ ಮಟ್ಟದೊಂದು ಪ್ರೇರಣೆ ಇದೆ. ಭಾಳ ಸಂತೋಷ ಅಂದಾಗ ನಾನೀಗ ಅಲ್ಲಿ ಹೋದೆ, ಅಲ್ಲಿ ಹುಡುಗ ಬಂದ, ಅವ್ರು ಹೇಳಿದ್ರು ಎಲ್ಲ ಊರವರು ಸೇರಿ ಇವನು ಅಡಿಕೆಯ ನಾನು ಸುಲಿಯುವಂಥ ಕೆಲಸಕ್ಕೆ ಹೋಗಿ ಅದರಿಂದ ಫೀಸ್ ಕಟ್ಟಿ ಈಗ ಅವನು ಹೈಯೆಸ್ಟ್ ಮಾರ್ಕ್ ಮುಖಾಂತರ ಇವತ್ತು ಸೆಕೆಂಡ್ PUC ಪಾಸಾಗಿದ್ದೇನೆ. ಈ ರೀತಿಯ ದೊಡ್ಡ ಮಟ್ಟದೊಂದು ಸರ್ವ ಮನೆಯ ಜನರಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಕಲಿಸಬೇಕೆಂಬ ದೊಡ್ಡ ಮಟ್ಟದೊಂದು ಹುಮ್ಮಸ್ಸಿದೆ. ಅದು ಅತ್ಯಂತ ದೊಡ್ಡ ಸುಖದ ಒಂದು ಸಂದೇಶ. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬೊಬ್ಬರು ಬಂದರೆ ಮುಂದಿನ 10 ವರ್ಷದಲ್ಲಿ ಇಡೀ ಊರು ತನ್ನಿಂತಾನೇ ಅದು ಆಟೋಮ್ಯಾಟಿಕ್ ಇಂಪ್ರೂವ್ ಆಗ್ತದೆ. ಮತ್ತು ಏನು ಯಾವ್ದಾದ್ರು ಕೂಡ ಏನು ಮಾಡಲಿಕ್ಕೆ ಆವಾಗ ಆಟೋಮ್ಯಾಟಿಕ್ ಆಗಿ ಅದು ಬಂದೇ ಇವತ್ತು ಬೀಳ್ತದೆ. ಆದ ಕಾರಣ ಎಲ್ಲ ಆ ಒಂದು ದೊಡ್ಡ ಮಟ್ಟದ ಯೋಜನೆ ಏನಿದೆಯಾ ಪ್ರತಿಯೊಂದು ಮನೆಯಲ್ಲಿ ಕೂಡ ತಮ್ಮೆಲ್ಲರ ಮಕ್ಕಳು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ ಅಂತ ನಾನು ಹೇಳ್ಕೊಳ್ತಾ ನಾನು ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಭಾಸ್ಕರ್ ಅತ್ಯಂತ ಹಿರಿಯರು ಬಹುಶಃ ವಿಷಯದ ನೇತೃತ್ವ ವಹಿಸುವ ಎಲ್ಲರೂ ಕೂಡ ಜೊತೆಯಾಗಿ ಬಹುಶಃ ದೊಡ್ಡ ಮಟ್ಟದ ಒಂದು ಏಕತೆಗೆ ತುಂಬ ದೊಡ್ಡ ಮಟ್ಟದ ಕೆಲಸ ಸರ್ವರಿಂದ ಆಗ್ತದೆ ಎಂಬ ವಿಶ್ವಾಸದ್ದು ನನಗೆ ಖಂಡಿತವಾಗಿ ಇವತ್ತು ಇದೆ ಅಂತ ನಾನು ಹೇಳಿಕೊಂಡು ಬಹುಶಃ ನಿಮ್ಮೆಲ್ಲರ ಒಂದು ಪ್ರೀತಿಪೂರ್ವಕ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ನಾವಿವತ್ತು ಆಶೀರ್ವಾದವನ್ನು ಬೇಡಿಕೊಂಡು ಬಹುಶಃ ಇವತ್ತು ಬೊಲ್ಯಾರ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗೆ ಈ ಎಲ್ಲ ಕೆಲಸ ಬಿಟ್ಟು ಮೊನ್ನೆ ಎಷ್ಟು ಲಕ್ಷ ಕೆಲಸ ಇತ್ತು
ಮೊನ್ನೆ ಕಳೆದ ತಿಂಗಳ ವಾರ 60 ಲಕ್ಷ ಕೆಲಸ. ಈ ಕೆಲಸ ಬಿಟ್ಟು ಮತ್ತು ಇಲ್ಲಿ ಬರುವಂಥ 2 ಪ್ರಮುಖ ರಸ್ತೆ, ಒಂದು ಬಳ್ಳಿಯಾರಿಂದ ಮಿತ್ರಕೋಡಿಗೆ ಹೋಗೋ ರಸ್ತೆ, ಮತ್ತು ಇನ್ನೊಂದು ಮಜ್ಜಿಯಿಂದ ಅಲ್ಲಿಗೆ 1.25 ಕೋಟಿಯ, ಅದು ಬಿಟ್ಟು ಸಣ್ಣ ಸಣ್ಣ ರಸ್ತೆಗಳಿಗೆ ಸುಮಾರು 1,16 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದ್ದೇನೆ. ಸಣ್ಣ ಸಣ್ಣ ರಸ್ತೆಗೆ ಮಾತ್ರ. ಆದ ಕಾರಣ ಎಲ್ಲ ಕಾರ್ಯಗಳನ್ನು ಮುಗಿಸಿ ಮುಂದಿನ ವಾರ ನಾವು ಇವತ್ತನ್ನು ಪ್ರಾರಂಭ ಮಾಡ್ತೇವೆ. ಇದು ಮಾಡಿದಾಗ ಬಹುತೇಕ ನಾವು ಎಲ್ಲೆಲ್ಲ ನಾವು ಏನೆಲ್ಲ ಕೆಲಸ ಹೇಳಿದೆವೋ ಎಲ್ಲ ಕೆಲಸ ಕೂಡ ಇದರ ಪೂರ್ಣಗೊಳ್ತಾ ಬರ್ತದೆ. ಒಂದೆರಡು ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಮುಂದಿನ ಅದನ್ನು ಮುಗಿಸುವಂಥ ಕಾರ್ಯಕ್ರಮ ಖಂಡಿತವಾಗಿ ನಾನು ಮಾಡ್ತೇನೆ. ಮೈಯರ್ ಆನೆ ನಡೀತ ಜಾಗ ಜಾನದ ಅನ್ಕೊಂಡು ಅದೇ ಅಂದ್ರೆ ಫಾರ್ಮೇಶನ್ ಅಂತೇವೆ ನಾವು ಒಂದು ಖಾಸಗಿ ಪುನಃ ಧನಯ್ಯ ಇನ್ನೊಂದು ಏನಂತ ಹೇಳಿದರೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ಎಷ್ಟು ಅನುದಾನ ಬೇಕು ಅಷ್ಟು ಅನುದಾನ ಇವತ್ತು ನಾವು ಸ್ಯಾಂಕ್ಷನ್ ಮಾಡಿದ್ವಿ. 500 ಕೋಟಿ ರೂಪಾಯಿಯ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ. ತುಂಬೆಯಿಂದ ಡ್ಯಾಮಿಂದ ನೀರು ತೆಗೆದು ಅಲ್ಲಿ ಜಾಕ್ವಲೆಲ್ಲ ಹಾಕಿ ನೇರವಾಗಿ ಕೊಣಾಜೆಗೆ ತೆಕ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಅದು ಕ್ಲೀನಾಗಿ ಮತ್ತೆ ಇಲ್ಲಿಗೆ ಪೈಪ್ ಮುಖಾಂತರ ರಿಟರ್ನ್ ಬಂದು ಬುಲ್ಯಾರಕ್ಕೆ ನಿಮ್ಮ ಮನೆಗೆ ಪ್ರತಿಯೊಂದು ಮನೆಗೂ ಕೂಡ ಪೈಪ್ಲೈನ್ ಮನೆ ಒಳಗಡೆ ಹಾಕಿ ಅದನ್ನು ಮೀಟ್ರ್ ಫಿಟ್ ಮಾಡಿ ನಾವು ಕೊಡ್ತಾ ಇದ್ದೇವೆ. ಒಂದು ನಯ ಪೈಸೆ ಯಾರಿಗೆ ಕೊಡಲಿಕ್ಕೆ ಇಲ್ಲ. ನಿಮ್ಮ ಮೀಟ್ರಿಗೆ ಸಹ ನೀವು ದುಡ್ಡು ಕೊಡಲಿಕ್ಕೆ ಇಲ್ಲ. ಆದ ಕಾರಣ ನಿಮ್ಮ ಮನೆಗೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಮೀಟ್ರ್ ಫಿಟ್ ಆಗಲಿಕ್ಕೆ ಆಗಿದೆ. ಸೊ ಇದೆಲ್ಲ ಕನೆಕ್ಷನ್ ಈಗ ಬರ್ತಾ ಇದೆ. ಯಾರು ಎಲ್ಲಿ ಕೂಡ ನಯ ಪೈಸೆ ಯಾರು ಕೂಡ ಕೊಡಲಿಕ್ಕೆ ಇವತ್ತಿಲ್ಲ. ಆದ ಕಾರಣ 24 ಗಂಟೆ ಕುಡಿಯೋ ನೀರು ಕೂಡ ಆಗ್ತದೆ. ನಾವು ಎಲ್ಲ ಮನೆಗೆ ಮೀಟರ್ ಹಾಕಿ ಫಿಟ್ ಮಾಡ್ತೇವೆ. ಈಗ ಎಲ್ಲರಿಗೆ ಬಡವರಿಗೆ, ಶ್ರೀಮಂತರಿಗೆ, ಕಾರ್ ಇಲ್ಲದವನಿಗೆ, ತೋಟ ಇದ್ದವನಿಗೆ ಇಲ್ಲದೆಲ್ಲ ಒಂದೇ ರೇಟ್, ತಿಂಗಳಿಗೆ ಇಷ್ಟು ಕೊಡಿ ಅಂತೀವಿ. ಕೆಲವರು ಪಾಪ ಅಗತ್ಯ ಇದ್ದಷ್ಟು ನೀರು ಮಾತ್ರ ಉಪಯೋಗ ಮಾಡ್ತಾರೆ. ತೋಟಕ್ಕೆ ನೀರು ಕೂಡ ಅದಲ್ಲೇ ಬಿಡ್ತಾರೆ. ಇನ್ನು ಕೂಡ ಇದರಲ್ಲಿ ಆಗ್ತದೆ. ಕಟ್ಟುವಾಗ ಪಾಪ ಎಲ್ಲರೂ ಒಂದೇ ರೀತಿಯಿಂದ ಕೊಟ್ಟಬೇಕು. ಇನ್ನು ಹಾಗೆ ಅಲ್ಲ, ಯಾರೆಷ್ಟು ಖರ್ಚು ಮಾಡ್ತಾರೆ ಅಷ್ಟು ಕಟ್ಟಲಿಕ್ಕೆ, ಕಡಿಮೆ ಖರ್ಚು ಮಾಡಿದ್ರೆ ಕಡಿಮೆ ಕಟ್ಟಲಿಕ್ಕೆ, ಜಾಸ್ತಿ ನೀರು ಖರ್ಚು ಜಾಸ್ತಿ ಕಟ್ಟುವಂಥ ವ್ಯವಸ್ಥೆಗೆ ನಾವು ಇವತ್ತು ತರ್ತಾ ಇವತ್ತಿದ್ದೇವೆ. ಆದ ಕಾರಣ ಇದನ್ನೆಲ್ಲ ಕೂಡ ನಿಮ್ಮ ಸಾಕನ್ನು ಅತಿ ಅಗತ್ಯ ಅಂತ ಹೇಳಿಕೊಳ್ತಾ, ರಸ್ತೆ ಆಗಿದೆ, ನೀರಿನ ವ್ಯವಸ್ಥೆ ಆಗಿದೆ. ಇನ್ನು 30 ವರ್ಷಕ್ಕೆ ಕರೆಂಟ್ ಏನೇ ತೊಂದರೆ ಇಲ್ಲ. ನಿಮಗೆ ಕರೆಂಟಿನ ವ್ಯವಸ್ಥೆ ಕೂಡ ಇವತ್ತು ಸುಸರಿತ ಆಗಬೇಕು ಉದ್ದೇಶ ಇಟ್ಟುಕೊಂಡು ಬೊಳ್ಳಿಯಾರ್ನಲ್ಲಿ ಒಂದು ಸೆಕ್ಷನ್ ಆಫೀಸನ್ನು ನಾವು ಇವತ್ತು ಓಪನ್ ಮಾಡಿದ್ದೇವೆ. ಒಂದು ಸೆಕ್ಷನ್ ಆಫೀಸ್ ಅಂತ ಹೇಳಿದರೆ ಹೆಚ್ಚುವರಿ 8 ಜನ ಇಲ್ಲಿ ಎಲ್ಲೇ ಸುತ್ತಮುತ್ತ ಹೆಚ್ಚು ಕಮ್ಮಿ ತಕ್ಷಣ ನಿಮ್ಗೆ ಎಲ್ಲಿಂದ ಬರಬೇಕಿತ್ತು, ಕೊಣಾಜಿಯಿಂದ ಮುಂಚೆ ಬರಬೇಕಿತ್ತು. ಈಗ ಇಲ್ಲೇ ನಿಮ್ಗೆ ಇದ್ದ ಕಾರಣ ಮಳೆಗಾಲದಲ್ಲಿ ವೆಹಿಕಲ್ ಕೂಡ ಬರ್ತದೆ. ಏನೇ ಹೆಚ್ಚು ಕಮ್ಮಿ ಇದ್ರೂ ಕೂಡ ತತ್ಕ್ಷಣದ ರಿಪೇರಿ ಮಾಡುವಂಥ ಕರೆಂಟಿನ, ಸೊ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ. ಇವತ್ತು ನಮ್ಮ ಸ್ಕೂಲ್, ಹೈಸ್ಕೂಲ್, ಇವತ್ತು ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಮತ್ತು ಕಾಲೇಜು ಕೂಡ ಇವತ್ತು ನಂತರದ ಮುಂದಿನಲ್ಲಿ ಆಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಎಲ್ಲ ವರ್ಗದವರಿಗೆ ಕೂಡ ಅದರಲ್ಲಿ 75-25 ಅವಕಾಶ ಇವತ್ತು ಎಲ್ಲ ಕೂಡ ಫ್ರೀ. ಇಂಗ್ಲೀಷ್ ಮೀಡಿಯಂ, CBSE ಸಿಲೆಬಸ್. ಈಗ ಎಜುಕೇಷನ್ ಸಿಸ್ಟಮ್ ಕೂಡ ಇವತ್ತು ನಿಮ್ಮ ಉತ್ತಮವಾಗಿ ಲಭ್ಯತೆವಾಗುವಂಥ ಪರಿಸ್ಥಿತಿ ಇವತ್ತು ಆಗುವಂಥ ಅವಕಾಶ ಆಗುವುದು. ಇನ್ನು ಹೆಚ್ಚುವರಿ ನಿಮಗೆ ಫೈರ್ ಸ್ಟೇಷನ್ ಇಲ್ಲ ಅಂತೇಳಿ ಪದೀರ್ನಲ್ಲಿ ಫೈರ್ ಸ್ಟೇಷನ್ ಇವತ್ತು ಆಗುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ಒಂದು ಊರಿಗೆ ಯಾವುದೆಲ್ಲ ಒಂದು ಗ್ರಾಮ ಮಟ್ಟದಲ್ಲಿ ಅತ್ಯುತ್ತಮವಾದ ವ್ಯವಸ್ಥೆ ಬೇಕಾ, ಆ ಎಲ್ಲ ವ್ಯವಸ್ಥೆ ಕೂಡ ಈ ಬುಲ್ಯಾರ್ ಗ್ರಾಮದಲ್ಲಿ ಇವತ್ತು ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬುಲ್ಯಾರ್ ಅವೆಲ್ಲ ಒಗ್ಗಟ್ಟಿನ ಹಿರಿಯರು ಏನೊಂದು ಪರಂಪರೆ ಇತ್ತು ಅದನ್ನೆಲ್ಲ ತಾವು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು, ನಿಮ್ಮೆಲ್ಲರನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಾವೆಲ್ಲರೂ ಕೂಡ ಜೊತೆಯಲ್ಲಿ ನಾವು ಮುಂದೆ ಹೋಗುವ. ನಾವು ಜೊತೆಯಲ್ಲಿ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಹೊಂದಿದಾರ ಅವರ ಕೈ ಹಿಡಿದು ಮುಂದೆ ತೆಗೆದುಕೊಂಡು ಜವಾಬ್ದಾರಿ ನಾವು ಹಮ್ಮಿಕೊಳ್ಳುವಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಅವತ್ತು ನಮ್ಮ ಸಂದೀಪ ಸನ್ಮಿತು ಈ ಒಂದು ಶೀಟ್ ಹಾಕ್ಬೇಕಂತ ಹೇಳಿದಾಗ ನಾನೇ ಬಂದು ನಿಂತಿದ್ದನ್ನು ನಿಮಗೆ ಈ ಸ್ಟ್ರೆಸ್ಸನ್ನು ಕೂಡ ಇವತ್ತು ಹಾಕಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಬೇಡಿಕೊಂಡು ನಿಮ್ಮನ್ನು ಶುಭ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.